ಸ್ಥಳೀಯ ಕೃಷಿಕರಿಗೆ ಹೆಚ್ಚಿನ ಸಹಾಯವಾಗಲೆಂಬ ನಿಟ್ಟಿನಲ್ಲಿ ಮಲ್ಪೆ ಸಮೀಪದ ತೊಟ್ಟಂಸಂತ ಅನ್ನಮ್ಮ ದೇವಾಲಯದಲ್ಲಿ ಮೋಂತಿ ಫೆಸ್ಟ್ ಸಂದರ್ಭದಲ್ಲಿ ಕೃಷಿಕರು ತಮ್ಮ ತೋಟದಲ್ಲಿ ತಾವೇ ಬೆಳೆದ ತರಕಾರಿಗಳನ್ನು ನೇರವಾಗಿ ತಂದು ಮಾರಾಟ ಮಾಡುವ ನಿಟ್ಟಿನಲ್ಲಿ ತರಕಾರಿ ಸಂತೆ ಎಂಬ ಹೆಸರಿನಲ್ಲಿ ಸೆಪ್ಟೆಂಬರ್ 6 ಮತ್ತು 7ರಂದು 2 ದಿನಗಳ ಮಾರಾಟ ಮೇಳವನ್ನು ಆಯೋಜಿಸಿದೆ. ತೊಟ್ಟಂ ತೆಂಕನಿಡಿಯೂರು ಒಡನಿಡಿಯೂರು ಮಲ್ಪೆ ಭಾಗದ ಹಲವಾರು ರೈತರು ತಮ್ಮ ತೋಟದಲ್ಲಿ ಸಾವಯವ ಗೊಬ್ಬರಗಳನ್ನು ಹಾಕಿ ಬೆಳೆಸಿದ ಬೆಂಡೆಕಾಯಿ, ಹೀರೆ, ಹರಿವೆ, ಅಲಸಂಡೆ, ಬಸಳೆ ಹಾಗೂ ಇತರ ತರಕಾರಿಗಳನ್ನು ಕೊಯ್ದು ತಂದು ಮಾರಾಟಕ್ಕೆ ಇಟ್ಟಿದ್ದು, ತೊಟ್ಟಂ ಚರ್ಚ್ ವ್ಯಾಪ್ತಿಯಲ್ಲದೆ ಪಕ್ಕದ ಚರ್ಚ್ಗಳ ಸದಸ್ಯರು ಕೂಡ ಶುದ್ಧ ಸಾವಯವ ತರಕಾರಿಗಳನ್ನು ಖರೀದಿಸಿದ್ರು. ಇಲ್ಲಿ ಯಾವುದೇ ಮಧ್ಯವರ್ತಿಗಳು, ದಲ್ಲಾಳಿಗಳ ಕಿರಿಕಿರಿ ಇಲ್ಲದೆ ನೇರವಾಗಿ ರೈತರು ತಮ್ಮ ತೋಟದಲ್ಲಿ ಬೆಳೆದ ತರಕಾರಿಗಳನ್ನು ಮಾರಾಟ ಮಾಡಲು ಅವಕಾಶ ನೀಡಲಾಗಿದೆ. ತೊಟ್ಟಂ ದೇವಾಲಯದ ಕ್ಯಾಥೋಲಿಕ್ ಸಭಾ ಸಂಘಟನೆ ಈ ವಿಶಿಷ್ಟ ಪ್ರಯತ್ನಕ್ಕೆ ಕೈ ಹಾಕಿದ್ದು, ಸ್ಥಳೀಯ ಸರ್ವಧರ್ಮ ಸಮನ್ವಯ ಸಮಿತಿ ಕೂಡ ಕೈಜೋಡಿಸಿದೆ. ಇಲ್ಲಿ ನೇರವಾಗಿ ರೈತರಿಂದ ಗ್ರಾಹಕರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ತರಕಾರಿ ಲಭಿಸುತ್ತಿದ್ದು, ಕೇವಲ ನಗದು ವ್ಯವಹಾರಕ್ಕೆ ಅವಕಾಶವಿದ್ದು ಯಾವುದೇ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಗೆ ಅವಕಾಶ ನೀಡಿಲ್ಲ. ಅಲ್ಲದೆ ತರಕಾರಿಗಳನ್ನು ಕೊಂಡೊಯ್ಯಲು ಬರುವಾಗ ಕಡ್ಡಾಯವಾಗಿ ಪರಿಸರ ಸ್ನೇಹಿ ಚೀಲಗಳನ್ನು ತರಲು ಸೂಚಿಸಲಾಗಿರುವುದು ಮತ್ತೊಂದು ವಿಶೇಷ. ಮೋಂತಿ ಫೆಸ್ಟ್ ಅಥವಾ ತೇನೆ ಹಬ್ಬ ಕುಟುಂಬದ ಹಬ್ಬವಾಗಿ ಆಚರಿಸಲ್ಪಡುವುದರಿಂದ ಚರ್ಚಿನ ಸಂತ ವಿನ್ಸೆಂಟ್ ದಿ ಪೌಲ್ ಸೊಸೈಟಿ ಸದಸ್ಯರು ಚರ್ಚ್ ವ್ಯಾಪ್ತಿಯ ಬಡ ಕುಟುಂಬಗಳಿಗೆ ಹಬ್ಬವನ್ನ ಆಚರಿಸಲು ಬೇಕಾದ ವಸ್ತುಗಳನ್ನು ನೀಡಿ ಸಹಕರಿಸಿ ಪ್ರತಿಯೊಬ್ಬರೂ ತೆನೆ ಹಬ್ಬವನ್ನ ಸಂತೋಷದಿಂದ ಕುಟುಂಬ ಸಮೇತರಾಗಿ ಆಚರಿಸಲು ಸಹಕಾರ ನೀಡಲಿದೆ. ಇನ್ನು ಮಾರಾಟ ಮೇಳ ಆಯೋಜಿಸಿದ ಆಯೋಜಕರಿಗೆ ಕೃಷಿಕರು ಧನ್ಯವಾದ ಸಲ್ಲಿಸಿದ್ದಾರೆ. ಸಾಲಾಗಿ ಹಬ್ಬಗಳು ಬರ್ತಾ ಇವೆ. ನಾಳೆ ಗಣೇಶ ಚತುರ್ಥಿ ಹಬ್ಬ. ನಮ್ಮ ಹಿಂದೂ ಬಾಂಧವರಿಗೆ ಎಲ್ಲರಿಗೂ ನಾವು ಈ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ನಾಡಿದ್ದು ಮೋಂತಿ ಫೆಸ್ಟ್ ತೆನೆ ಹಬ್ಬ, ಮಾತೆ ಮರಿಯಮ್ಮನವರ ಹುಟ್ಟುವ. ನಾಡಿದ್ದು ಶನಿವಾರ ಈದ್ ಮಿಲಾದ್. ನೋಡಿ ಎಷ್ಟು ಎಲ್ಲ ಧರ್ಮಗಳ ಹಬ್ಬ. ಈ ಎಲ್ಲ ಹಬ್ಬಗಳು ಹೆಚ್ಚಾಗಿ ಮೋಂತಿ ಫೆಸ್ಟ್, ಗಣೇಶ ಚತುರ್ಥಿ, ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪ್ರಕೃತಿಗೆ ಸಂಬಂಧಪಟ್ಟ, ಪರಿಸರಕ್ಕೆ ಸಂಬಂಧಪಟ್ಟ ಹಬ್ಬಗಳು. ಯಾಕಂದ್ರೆ ಈಗ ಎಲ್ಲ ಪ್ರಕೃತಿ ಹಚ್ಚ ಹಸಿರು ಕಾಣ್ತಾ ಇದೆ, ಹೂಗಳು ಕಾಣ್ತಾ ಇವೆ, ಈ ತರಕಾರಿ ಕಾಣ್ತಾ ಇದೆ, ನಮ್ಮ ಬೆಳೆ ಕಾಣ್ತಾ ಇದೆ. ಎಲ್ಲ ತೆನೆ ಹಬ್ಬ, ಕುರಾಲ್ ಹಬ್ಬ ಎಲ್ಲ ಪ್ರಕೃತಿಗೆ ಸಂಬಂಧಪಟ್ಟ ಹಬ್ಬಗಳು. ಹೀಗಿರುವಾಗ ನಮ್ಮ ಮೋಂತಿ ಫೆಸ್ಟ್ ಕೂಡ ನಾವು ತರಕಾರಿಗೆ ಸಂಬಂಧಪಟ್ಟ ಈ ಪ್ರದೇಶದಲ್ಲಿ ಮೀನು ಕೂಡ ನಾವು ಸೇರಿಸ್ತೇವೆ. ನಮ್ಮ ತೊಟ್ಟಂ ಕಥೋಲಿಕ್ ಸಭಾ ಘಟಕ ಇದೆ, ಶ್ರೀ ಸಾಮಾನ್ಯರ ಒಂದು ಸಂಘ. ಅವರಿಗೆ ನಾನು ಯಾವಾಗಲೂ ಸ್ವಲ್ಪ ಕೀ ಕೊಡು, ಸ್ವಲ್ಪ ಫೋಕ್ಸ್ ಮಾಡು, ಎಂತ ಮಾಡಿದ್ದೇ ಮಾಡ್ತೀನಿ, ಬೇರೆ ಹೊಸ ವಿಚಾರವನ್ನು ತೆಗೆದುಕೊಳ್ಳಿ. ನನ್ನ ಬಳಿ ಬಂದರು ಅವರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು. ನಾವೊಂದು ಹೊಸ ಪ್ರಯೋಗ ಮಾಡುತ್ತೇವೆ. ಏನು ಪ್ರಯೋಗ? ನಾವು ತರಕಾರಿ ತರುತ್ತೇವೆ. ಯಾಕೆ? ಮತ್ತು ಒಂದೊಂದೇ ವಿಚಾರ ವಿನಿಮಯ ಮಾಡಿದ್ದೇವೆ. ಮೊದಲನೇದಾಗಿ ನಮ್ಮ ಸ್ಥಳೀಯ ಕೃಷಿಕರಿಗೆ ಪ್ರೋತ್ಸಾಹ ನೀಡುವುದಕ್ಕಾಗಿ. ಈಗ ಜಾಸ್ತಿ ಹೆಚ್ಚು ಮಂದಿ ಕೃಷಿ ಮಾಡೋದಿಲ್ಲ, ಯಾಕಂದರೆ ಈ ಸ್ಥಳೀಯ ಕೃಷಿಕರು ಕಷ್ಟಪಟ್ಟು ಕೆಲಸ ಮಾಡೋದು, ಅವರಿಗೆ ಅದರ ಪ್ರತಿಫಲ ಸಿಗುವುದಿಲ್ಲ. ಮಧ್ಯವರ್ತಿಗಳು ಬಿಡುವುದು ಕಟ್ಟರೆ ಅವರಿಗೆ ಅದರ ಹಣ ಹೋಗುವುದು. ಪಾಪ ಇಬ್ಬರು ಕೆಲಸ ಮಾಡಿ ಬಂತು. ನಾವು ಸರ್ವಧರ್ಮ ಸಂವರ್ಧನ ಸಮಿತಿಯನ್ನು ಕೂಡ ಆಹ್ವಾನಿಸಿದೆವು. ಅವರು ಕೂಡ ಬಂದಿದ್ದರು. ನನ್ನ ಆಲೋಚನೆ ಇತ್ತು, ನಮ್ಮ ಸ್ಥಳೀಯ ಕೃಷಿಕರು ಯಾವ ಧರ್ಮದವರೇ ಆಗಲಿ ಅವರಿಗೆ ನಾವು
ಅಲ್ಲಿ ಆ ಪ್ರೋತ್ಸಾಹ ಧನ ಸಿಗ್ಬೇಕು, ಹಣ ಸಿಗ್ಬೇಕು. ಅದು ಒಂದು. ಎರಡನೇದಾಗಿ ಫ್ರೆಶ್ ವೆಜಿಟೇಬಲ್ ಅಪರೂಪ ಸಿಕ್ಕುವುದಿಲ್ಲ. ಮೂರನೇದು ಸಾವಯವ ಗೊಬ್ಬರ, ಆರ್ಗ್ಯಾನಿಕ್, ಎಲ್ಲರೂ ಮಾತನಾಡ್ತಾ ಇಲ್ಲ, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ನಾಲ್ಕನೇದಾಗಿ ಮನೆ ಬಾಗಿಲಿಗೆ ಈ ತರಕಾರಿ ಬರಬೇಕು. ಮನೆ ಬಾಗಿಲಿಗೆ, ನಿಮ್ಮ ಮನೆ ಬಾಗಿಲಿಗೆ ಬರಲಿಲ್ಲ, ಚರ್ಚ್ ಬಾಗಿಲಿಗೆ ಬಂದಿದೆ. ಚರ್ಚ್ ಅಂದರೆ ನಿಮ್ಮ ಮನೆ ಅಲ್ಲ, ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರಲ್ಲ, ಒಂದೇ ಸೂರಿನಡಿ ಎಲ್ಲ ತರಕಾರಿಗಳು ಇದು ಸಿಗ್ಬೇಕಂತ ಇದು ಒಂದು ನಮ್ಮ ಪ್ರಯತ್ನ. ಬಹಳ ಕಷ್ಟಪಟ್ಟು ಎಲ್ಲೆಲ್ಲಿ ಹೋಗಿ ಇವರು ತರಕಾರಿಗಳನ್ನು ತಂದಿದ್ದಾರೆ. ಇದು ಸಣ್ಣ ಪ್ರಯತ್ನ, ಮೊದಲ ಪ್ರಯತ್ನ. ಇದರಲ್ಲಿ ಲಾಭ ಮಾಡಲಿಕ್ಕಿಲ್ಲ. ನಾನು ಹೇಳಿದ್ದೇನೆ, ನಿಮಗೆ ಲಾಭ ಇಲ್ಲ, ಕೇವಲ ಸೇವೆ ಮಾತ್ರ.